ಅದು 2012 ಡಿಸೆಂಬರ್ 16ನೇ ತಾರೀಕು ರಾತ್ರಿ 8:30 ನಿರ್ಭಯ ಅನ್ನೋ ಹುಡುಗಿ ತನ್ನ ಗೆಳೆಯನ ಜೊತೆ ಚಿತ್ರಮಂದಿರದಲ್ಲಿ ಲೈಫ್ ಆಫ್ ಪೈ ಚಿತ್ರವನ್ನ ನೋಡಿ ಒಂದು ಬಸ್ನಲ್ಲಿ ಮನೆಗೆ ಹೋಗಲು ನಿರ್ಧರಿಸುತ್ತಾಳೆ. ಆಗ ಆ ಬಸ್ನಲ್ಲಿ ಕೇವಲ ಇದ್ದಿದ್ದು ಡ್ರೈವರ್ ಜೊತೆ 3 ಜನ ಅವನ ಸ್ನೇಹಿತರು. ಮುಂದೆ ಆ ಬಸ್ನಲ್ಲಿ ಇದ್ದಂತಹ ಆ 4 ಜನರು ಆ ಹುಡುಗನನ್ನ ಕಟ್ಟಿ ಹಾಕಿ ಹೊಡೆದು ಅವನಲ್ಲಿದ್ದ ದುಡ್ಡನ್ನ ದೋಚಿಸಿ ಮುಂದೆ ಆ ಹುಡುಗಿಯನ್ನ ಹಿಂದಿನ ಸೀಟಿಗೆ ಕರೆದುಕೊಂಡು ಹೋಗಿ ಅವಳ ಮೇಲೆ 4 ಜನ ನಿರಂತರವಾಗಿ ಅತ್ಯಾಚಾರವನ್ನ ಎಸಗಿ ಕೊನೆಗೆ ಮುಂದೆ ಒಂದು ರಸ್ತೆ ಪಕ್ಕಕ್ಕೆ ಬಸ್ ಅನ್ನ ನಿಲ್ಲಿಸಿ ಅವರಿಬ್ಬರನ್ನ ಬಸ್ನಿಂದ ಹೊರಗೆ ದಬ್ಬುತ್ತಾರೆ. ಮುಂದೆ ಯಾರೋ ಅವರಿಬ್ಬರನ್ನ ಆಸ್ಪತ್ರೆಗೆ ಸೇರಿಸುತ್ತಾರೆ. ಆದ್ರೆ ಆ ಹುಡುಗಿಯ ಮೇಲೆ ನಡೆದ ನಿರಂತರ ಅತ್ಯಾಚಾರದಿಂದ ಮುಂದೆ ಆ ಹುಡುಗಿ ಕೆಲವು ವಾರಗಳ ನಂತರ ಆಸ್ಪತ್ರೆಯಲ್ಲಿ ಕೊನೆಯ ಉಸಿರನ್ನ ಎಳೆಯುತ್ತಾಳೆ. ಆ ಭಯಾನಕ ಸುದ್ದಿ ಇಡೀ ಭಾರತವನ್ನ ಅಲ್ಲೋಲ ಕಲ್ಲೋಲ ಮಾಡಿತ್ತು. ಈ ಭಯಾನಕ ಕೃತ್ಯವನ್ನ ಎಲ್ಲರೂ ಖಂಡಿಸಿದ್ದರು. ಹೌದು ಸ್ನೇಹಿತರೆ, ಅದುವೇ ನಿರ್ಭಯ ಕೇಸ್. ಈ ಒಂದು ಭಯಾನಕ ಹಾಗೂ ಅತ್ಯಂತ ಹೀನಾಯಕ ಕೃತ್ಯವನ್ನ ಭಾರತ ಸರ್ಕಾರ ಕೂಡ ಖಂಡಿಸಿತ್ತು. ಇಂತಹ ಕೃತ್ಯಗಳು ಭಾರತದಲ್ಲಿ ಪ್ರತಿನಿತ್ಯ, ಅದರಲ್ಲೂ ಬಾಲಕಿಯ ಹುಡುಗಿಯರ ಮೇಲೆ ನಡೆಯುತ್ತಿರುವ ಅತ್ಯಾಚಾರವನ್ನ ತಡೆಯಲು ಒಂದು ಕಠಿಣವಾದಂತಹ ಕಾನೂನನ್ನ ತರಲೇಬೇಕಂತ 2012ರಲ್ಲಿ ಪೋಕ್ಸೋ ಆಕ್ಟ್ ಅನ್ನ ತರಲಾಗುತ್ತದೆ. ಅಷ್ಟಕ್ಕೂ ಈ ಪೋಕ್ಸೋ ಆಕ್ಟ್ ಎಂದರೇನು, ಈ ಒಂದು ಕಾಯ್ದೆಯನ್ನ ಎಂತವರ ಮೇಲೆ ಹಾಕಲಾಗುತ್ತದೆ, ಅದರ ಉದ್ದೇಶವೇನು, ಈ ಒಂದು ಕಾಯ್ದೆ ಅಡಿ ಎಂತವರು ಯಾವ ಮಟ್ಟಿನ ಶಿಕ್ಷೆ ಪಡೆಯಬಹುದು, ಈ ಎಲ್ಲ ಮಾಹಿತಿಯನ್ನ ಇಂಚಿಂಚಾಗಿ ನಿಮಗೆ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಈ ಆಧುನಿಕ ಯುಗದಲ್ಲಿ ಯಾರೊಬ್ಬರು ಸುರಕ್ಷಿತವಾಗಿಲ್ಲ, ಸೇಫ್ ಆಗಿಲ್ಲ ಅನ್ನೋದು ನಿತ್ಯ ಸತ್ಯವಾಗಿದೆ. ಮನೆಯಿಂದ ಹೊರ ಹೋದವ ಮತ್ತೆ ವಾಪಸ್ಸು ಬರುತ್ತಾನೆ ಅನ್ನುವ ಭರವಸೆಯೇ ಇಲ್ಲ. ಇತ್ತ ಮನೆಯಲ್ಲೇ ಇದ್ದರೂ ಕೂಡ ಸುರಕ್ಷಿತವಾಗಿ ಇರುತ್ತಾರೆ ಅನ್ನೋ ನಂಬಿಕೆ ಕೂಡ ಹೊರಟು ಹೋಗಿದೆ. ಇವತ್ತು ಮಕ್ಕಳ ಸ್ಥಿತಿಯಂತೂ ಕೇಳುವುದೇ ಬೇಡ. ಮಕ್ಕಳು ಹೊರಗಿನ ಅಪರಿಚಿತ ವ್ಯಕ್ತಿಗಳೆಂದಷ್ಟೇ ಅಲ್ಲ, ಮನೆಯೊಳಗೆ ಇರುವಂತಹ ಪರಿಚಿತ ವ್ಯಕ್ತಿಗಳಿಂದಲೇ ವಿವಿಧ ರೀತಿಯ ದೌರ್ಜನ್ಯಕ್ಕೆ, ಮಾನಸಿಕ ದೈಹಿಕ ಕಿರುಕುಳಕ್ಕೆ ಒಳಗಾಗುತ್ತಿದ್ದಾರೆ. ಹೀಗೆ ಮಕ್ಕಳ ಮೇಲೆ ನಡೆಯುವ ಲೈಂಗಿಕ ಮತ್ತು ಇತರೆ ಪ್ರಕಾರದ ದೌರ್ಜನ್ಯವನ್ನ ತಡೆಯುವ ನಿಟ್ಟಿನಲ್ಲಿ 2012ರಲ್ಲಿ ಜಾರಿಗೆ ಬಂದಿದ್ದೇ ಪೋಕ್ಸೋ ಆಕ್ಟ್. 2012 ದೆಹಲಿಯಲ್ಲಿ ನಡೆದ ಯುವತಿಯ ಅಂದ್ರೆ ನಿರ್ಭಯ ಎನ್ನುವ ಕರೆಯಲ್ಪಡುವ ಹುಡುಗಿಯ ಮೇಲೆ ಸಾಮೂಹಿಕ ಅತ್ಯಾಚಾರ ಮತ್ತು ಕೊಲೆಯು ಭಾರಿ ಸಾರ್ವಜನಿಕ ಆಕ್ರೋಶಕ್ಕೆ ಕಾರಣವಾಗಿತ್ತು ಮತ್ತು ಲೈಂಗಿಕ ದೌರ್ಜನ್ಯ ವಿರುದ್ಧ ನ್ಯಾಯ ಮತ್ತು ಕಠಿಣ ಕಾನೂನನ್ನ ತರಬೇಕೆಂದು ಹಲವಾರು ಪ್ರತಿಭಟನೆಗಳು ದೇಶಾದ್ಯಂತ ನಡೆದಿದ್ದವು. ಈ ಸಾರ್ವಜನಿಕ ಒತ್ತಡವು ನ್ಯಾಯಮೂರ್ತಿ ವರ್ಮಾ ಸಮಿತಿಯ ರಚನೆಗೆ ಕಾರಣವಾಗಿತ್ತು. ಇದೇ ಕಾರಣ ಭಾರತದಲ್ಲಿ ಅತ್ಯಾಚಾರ ಕಾನೂನಕ್ಕೆ ಗಮನಾರ್ಹ ಬದಲಾವಣೆಗಳನ್ನ ಮಾಡಬೇಕು ಹಾಗೂ ಕಠಿಣ ಶಿಕ್ಷೆಯನ್ನ ವಿಧಿಸಬೇಕೆಂದು ನ್ಯಾಯಮೂರ್ತಿ ವರ್ಮಾ ಸಮಿತಿ ಸರ್ಕಾರಕ್ಕೆ ಶಿಫಾರಸು ಮಾಡುತ್ತದೆ. ಈ ಶಿಫಾರಸನ್ನ ಕ್ರಿಮಿನಲ್ ಹಾಗೂ ಕಾನೂನು ತಿದ್ದುಪಡಿ ಕಾಯ್ದೆ 2013ರಲ್ಲಿ ಸೇರಿಸಲಾಗುತ್ತದೆ. ಇದೇ ಕಾರಣ ಇದು ಐಪಿಸಿಯನ್ನ ತಿದ್ದು ಮಾಡಿ ಲೈಂಗಿಕ ದೌರ್ಜನ್ಯಕ್ಕೆ ಸಂಬಂಧಿಸಿದ ಹೊಸ ನಿಬಂಧವನ್ನ ಪರಿಚಯ ಮಾಡುತ್ತದೆ. ಅದುವೇ ಪೋಕ್ಸೋ ಕಾಯ್ದೆ 2012. ಲೈಂಗಿಕ ಹಾಗೂ ಎಲ್ಲಾ ರೀತಿಯ ಅಪರಾಧ ದೌರ್ಜನ್ಯಗಳಿಂದ ಮಕ್ಕಳನ್ನು ರಕ್ಷಿಸುವ ಉದ್ದೇಶದಿಂದ ಜಾರಿಗೆ ಬಂದಿದ್ದೇ ಈ ಪೋಕ್ಸೋ ಕಾಯ್ದೆ. ಪೋಕ್ಸೋ ಅಂದ್ರೆ ದ ಪ್ರೊಟೆಕ್ಷನ್ ಆಫ್ ಚಿಲ್ಡ್ರನ್ ಫ್ರಮ್ ಸೆಕ್ಸುವಲ್ ಅಫೆನ್ಸಸ್, ಅಂದ್ರೆ ಲೈಂಗಿಕ ಅಪರಾಧಗಳಿಂದ ಮಕ್ಕಳನ್ನು ರಕ್ಷಿಸುವ ಕಾಯ್ದೆಯಾಗಿದೆ. ಪೋಕ್ಸೋ 2012 ಲೈಂಗಿಕ ಹಲ್ಲೆ, ಲೈಂಗಿಕ ಕಿರುಕುಳ ಮತ್ತು ಅಶ್ಲೀಲ ವರ್ತನೆಗಳ ಅಪರಾಧಗಳಿಂದ ಮಕ್ಕಳನ್ನು ರಕ್ಷಿಸುವುದಕ್ಕಾಗಿ, ಮಕ್ಕಳ ಹಿತಾಸಕ್ತಿ ಮತ್ತು ಒಳತಿನ ರಕ್ಷಣೆಗಾಗಿ ಈ ಒಂದು ನಿಯಮವನ್ನ ಜಾರಿಗೆ ತರಲಾಗಿತ್ತು. ಈ ಕಾಯ್ದೆಯು 18 ವರ್ಷಕ್ಕಿಂತ ಕೆಳಗಿನ ವಯಸ್ಸಿನ ಯಾವುದೇ ವ್ಯಕ್ತಿಯನ್ನ ಮಗು ಎಂದು ವ್ಯಾಖ್ಯಾನಿಸುತ್ತದೆ. ಆ ಮಗುವಿನ ದೈಹಿಕ ಆರೋಗ್ಯ, ಭಾವನಾತ್ಮಕ, ಬೌದ್ಧಿಕ ಮತ್ತು ಸಾಮಾಜಿಕ ಅಭಿವೃದ್ಧಿಯನ್ನ ಪ್ರತಿ ಹಂತದಲ್ಲಿಯೂ ಇದಕ್ಕೆ ಆದ್ಯತೆ ನೀಡಿ ಖಾತ್ರಿಪಡಿಸಲಾಗುತ್ತದೆ. ಈ ಕಾಯ್ದೆ ಅಡಿ ಅಪರಾಧದ ತೀವ್ರತೆ ಅನುಗುಣವಾಗಿ ಅಪರಾಧಿಗೆ ಜೈಲು ಶಿಕ್ಷೆ ಮತ್ತು ದಂಡ ಸೇರಿದಂತೆ ಶಿಕ್ಷೆಗಳನ್ನ ಕಾನೂನಿನಲ್ಲಿ ನಿಗದಿಪಡಿಸಲಾಗಿತ್ತು. ವಿಶೇಷ ನ್ಯಾಯಾಲಯಗಳ ಸ್ಥಾಪನೆ, ಮಕ್ಕಳ ಮೇಲಿನ ದೌರ್ಜನ್ಯಕ್ಕೆ ಸಂಬಂಧಿಸಿದ ಪ್ರಕರಣ ತೋರಿದ ವಿಚಾರಣೆಯನ್ನ, ಮಕ್ಕಳ ಮೇಲಿನ ಲೈಂಗಿಕ ದೌರ್ಜನ್ಯಕ್ಕೆ ಸಂಬಂಧಿಸಿದ ಪ್ರಕರಣಗಳ ತ್ವರಿತ ವಿಚಾರಣೆಯನ್ನ ಖಚಿತಪಡಿಸಿಕೊಳ್ಳಲು ಪೋಕ್ಸೋ ಕಾಯ್ದೆಯು ಮಕ್ಕಳ ಮೇಲಿನ ದೌರ್ಜನ್ಯಕ್ಕೆ ಸಂಬಂಧಿಸಿದ ಪ್ರಕರಣವನ್ನ ನಿರ್ವಹಿಸಲು ವಿಶೇಷ ನ್ಯಾಯಾಲಯಗಳನ್ನ ರಚಿಸುವುದಕ್ಕೆ ಶಿಫಾರಸು ಮಾಡಿತ್ತು. ಈ ಕಾಯ್ದೆಯು ತನಿಖೆಗಳು ಮತ್ತು ವಿಚಾರಣೆಗಳಿಗೆ ಮಕ್ಕಳ ಸ್ನೇಹಿಯ ವ್ಯವಸ್ಥೆಯನ್ನ ಮಾಡಬೇಕಾಗುತ್ತದೆ. ಮಗುವಿನ ಯೋಗಕ್ಷೇಮವನ್ನ ಖಚಿತಪಡಿಸಿಕೊಳ್ಳಬೇಕಾಗುತ್ತದೆ. ಯಾರಾದರೂ ಮಕ್ಕಳ ಮೇಲಿನ ಲೈಂಗಿಕ ದೌರ್ಜನ್ಯವನ್ನು ವರದಿ ಮಾಡದೆ ಇದ್ದಲ್ಲಿ ಅಂತವರ ಮೇಲೂ ಕೂಡ ಶಿಕ್ಷೆ ಆಗಬಹುದು.
ಅಂದರೆ ಯಾವುದೇ ಮಗುವಿನ ಮೇಲೆ ಯಾವುದೇ ರೀತಿಯ ಲೈಂಗಿಕ ದೌರ್ಜನ್ಯಗಳು ನಡೆದರೆ ಅಂತಹ ಮಾಹಿತಿಯನ್ನ ತಕ್ಷಣವೇ ಪೊಲೀಸರಿಗೆ ತಿಳಿಸಬೇಕೆಂದು ಈ ಒಂದು ಕಾನೂನಿನಡಿ ಹೇಳಲಾಗುತ್ತದೆ. ಈ ಕಾಯ್ದೆ ಲಿಂಗ ತಟಸ್ಥವಾಗಿದೆ. ಅಂದ್ರೆ ಈ ಕಾಯ್ದೆ ಗಂಡು ಹಾಗೂ ಹೆಣ್ಣು ಮಕ್ಕಳಿಗೆ ಮತ್ತು ಅಪರಾಧಿಗಳಿಗೆ ಸಮನಾಗಿ ಅನ್ವಯವಾಗುತ್ತದೆ. ಪೋಕ್ಸೋ ಕಾಯ್ದೆ ಅಡಿ ಬಲಿಪಶು ಆದವರಿಗೆ ಪರಿಹಾರ, ತುರ್ತು ವೈದ್ಯಕೀಯ ಆರೈಕೆ ಮತ್ತು ಕಾನೂನು ನೆರವು ಪಡೆಯುವ ನಿಬಂಧನೆಗಳಲ್ಲಿ ಇದನ್ನ ಸೇರಿಸಲಾಗಿತ್ತು. ಇಂಥ ಸಮಯದಲ್ಲಿ ಪೊಲೀಸರಾಗಲಿ ಸರ್ಕಾರಗಳಾಗಲಿ ಯಾವುದೇ ಸಮಯದಲ್ಲಿ ಮಕ್ಕಳಿಗೆ ಸಹಾಯ ಮಾಡಲೇಬೇಕು. ಒಂದು ವೇಳೆ ಸಮಯಕ್ಕೆ ಸರಿಯಾಗಿ ಪೊಲೀಸರು ಸರಿಯಾದ ಕಾರ್ಯ ಮಾಡದಿದ್ದರೆ ಅಂತವರ ಮೇಲೂ ಕೂಡ ಕೇಸು ದಾಖಲಿಸಬಹುದೆಂದು ಹೇಳಲಾಗಿದೆ. ಇದು ಬಾಲ್ಯ ವಿವಾಹ ಮತ್ತು ಇತರೆ ಲೈಂಗಿಕ ಶೋಷಣೆಯನ್ನ ತಡೆಗಟ್ಟುವ ನಿಟ್ಟಿನಲ್ಲಿ ಇದು ಮುಖ್ಯವಾಗಿತ್ತು. ಈ ಕಾನೂನು ಲೈಂಗಿಕ ದೌರ್ಜನ್ಯದ ಭಯವಿಲ್ಲದೆ ಮಕ್ಕಳು ಬೆಳೆಯಲು ಮತ್ತು ಅಭಿವೃದ್ಧಿ ಹೊಂದಲು ಸುರಕ್ಷಿತ ವಾತಾವರಣ ಸೃಷ್ಟಿಸಲು ಈ ಕಾಯ್ದೆ ಕೊಡುಗೆ ನೀಡುತ್ತದೆ. ಮೂಲಭೂತವಾಗಿ ಪೋಕ್ಸೋ ಕಾಯ್ದೆಯು ಭಾರತದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ ಪ್ರಕಾರ ಭಾರತದಲ್ಲಿ ಮಕ್ಕಳ ಮೇಲಿನ ಲೈಂಗಿಕ ಅಪರಾಧವನ್ನ ಪರಿಹರಿಸುವ ಮತ್ತು ತಡೆಗಟ್ಟುವ ಮೂಲಕ ಅವರ ಯೋಗಕ್ಷೇಮ ಮತ್ತು ಹಕ್ಕುಗಳನ್ನು ರಕ್ಷಿಸಲು ವಿನ್ಯಾಸಗೊಳಿಸಲಾಗಿತ್ತು. ಭಾರತದಲ್ಲಿ ಲೈಂಗಿಕ ಅಪರಾಧಗಳಿಂದ ಮಕ್ಕಳ ರಕ್ಷಣೆ ಕಾಯುವುದು, ಮಕ್ಕಳ ಮೇಲಿನ ವಿವಿಧ ರೀತಿಯ ಲೈಂಗಿಕ ಅಪರಾಧಗಳಿಗೆ ವಿವಿಧ ಶಿಕ್ಷೆಗಳನ್ನ ಇದರಲ್ಲಿ ಸೂಚಿಸಲಾಗಿದೆ. ಜೈಲು ಶಿಕ್ಷೆಯಿಂದ ಜೀವಾವಧಿ ಶಿಕ್ಷೆವರೆಗೂ ಮತ್ತು ಕೆಲವೊಂದು ಸಂದರ್ಭಗಳಲ್ಲಿ ಕೆಲವು ಪ್ರಕರಣಗಳಲ್ಲಿ ಮರಣದಂಡನೆ ಅಂದ್ರೆ ಗಲ್ಲು ಶಿಕ್ಷೆ ಕೂಡ ವಿಧಿಸಬಹುದಾಗಿದೆ. ನಿಮಗೆ ಗೊತ್ತಿರುವ ಹಾಗೆ ದೆಹಲಿಯಲ್ಲಿ 2012ರಲ್ಲಿ ನಡೆದ ನಿರ್ಭಯ ಕೇಸಿನ ಅಪರಾಧಿಗಳಿಗೆ ಗಲ್ಲು ಶಿಕ್ಷೆಯಾಗಿತ್ತು. ಹೀಗಾಗಿ ಇಂತಹ ಅಪರಾಧಗಳನ್ನ ಮಾಡಿದವರಿಗೆ ಕನಿಷ್ಠ 10 ವರ್ಷಗಳ ಜೈಲು ಶಿಕ್ಷೆ, ಸಂಭಾವ್ಯವಾಗಿ ಜೀವಾವಧಿ ಶಿಕ್ಷೆ ಮತ್ತು ದಂಡವನ್ನ ಕೂಡ ವಿಧಿಸಲಾಗುತ್ತದೆ. 16 ವರ್ಷದ ಒಳಗಿನ ಮಕ್ಕಳ ಮೇಲಿನ ಹಲ್ಲೆಗೆ ಕನಿಷ್ಠ 20 ವರ್ಷಗಳ ಶಿಕ್ಷೆ ಅಥವಾ ಈ ಜೀವಾವಧಿ ಶಿಕ್ಷೆಯು ವಿಸ್ತರಿಸಬಹುದಾಗಿದೆ. ಚಿಕ್ಕ ಚಿಕ್ಕ ಮಕ್ಕಳನ್ನ ಅಶ್ಲೀಲ ಉದ್ದೇಶಕ್ಕಾಗಿ ಬಳಸಿದರೆ ಅಂತವರಿಗೆ 5 ವರ್ಷ ಜೈಲು ಶಿಕ್ಷೆ, ಅನಂತರ ಅಪರಾಧ ಸಾಬೀತಾದ್ರೆ ಜೀವಾವಧಿ ಶಿಕ್ಷೆ ಕೂಡ ಆಗಬಹುದಾಗಿದೆ. ಸಂತ್ರಸ್ತರಿಗೆ ಪರಿಹಾರ ಏನು ಅಂತ ನೀವು ಕೇಳಬಹುದು. ಹೌದು, ಇಂತಹ ಪರಿಸ್ಥಿತಿಯಲ್ಲಿ ಸಂತ್ರಸ್ತರಿಗೆ ವೈದ್ಯಕೀಯ ವೆಚ್ಚಗಳು ಮತ್ತು ಪುನರ್ವಸತಿಯನ್ನು ಸರಿದೂಗಿಸುವ ಪರಿಹಾರವನ್ನ ಒದಗಿಸುವುದು ಸರ್ಕಾರದ ಜವಾಬ್ದಾರಿಯಾಗಿದೆ. ಪೋಕ್ಸೋ ಕಾಯ್ದೆ ಕೇವಲ ಹುಡುಗಿಯರೇ ಮಾತ್ರನ ಅನ್ನುವ ಪ್ರಶ್ನೆ ತುಂಬಾ ಜನರಲ್ಲಿ ಇದೆ. ಇಲ್ಲ, ಪೋಕ್ಸೋ ಕಾಯ್ದೆ ಕೇವಲ ಹುಡುಗಿಯರಿಗೆ ಮಾತ್ರ ಸೀಮಿತವಾಗಿಲ್ಲ. ಇದು ಲಿಂಗ ತಟಸ್ಥವಾದಂತಹ ಕಾನೂನಾಗಿದೆ. ಎಲ್ಲಾ ಮಕ್ಕಳನ್ನ ಅಂದ್ರೆ ಹುಡುಗರೇ ಆಗಲಿ ಹುಡುಗಿಯರೇ ಆಗಲಿ ಇಬ್ಬರು ಲೈಂಗಿಕ ದೌರ್ಜನ್ಯ, ಲೈಂಗಿಕ ಕಿರುಕುಳ ಮತ್ತು ಅಶ್ಲೀಲತೆಯಿಂದ ರಕ್ಷಿಸಲು ಈ ಒಂದು ಕಾನೂನನ್ನ ವಿನ್ಯಾಸಗೊಳಿಸಲಾಗಿದೆ. ಒಂದು ವೇಳೆ ಯಾವುದೇ ಗಂಡಾಗಲಿ ಅಥವಾ ಹೆಣ್ಣಾಗಲಿ 18 ವರ್ಷದ ವಯಸ್ಸಿಗಿಂತ ಕಡಿಮೆ ಇರುವ ಹುಡುಗನ ಮೇಲೆ ಅಥವಾ ಹುಡುಗಿಯ ಮೇಲೆ ಅತ್ಯಾಚಾರ, ದೌರ್ಜನ್ಯ ನಡೆಸಿದರೆ ಅಂತವರ ಮೇಲೂ ಕೂಡ ಕೇಸು ಹಾಕಬಹುದಾಗಿದೆ. ಈ ಕಾಯ್ದೆ ಅಡಿ ಪುರುಷರು ಮತ್ತು ಹೆಣ್ಣು ಮಕ್ಕಳು ಇಬ್ಬರು ಅಪರಾಧಿಗಳಾಗಬಹುದು. ಪೋಕ್ಸೋ ಕಾಯ್ದೆ ಅಡಿ ಸಿಕ್ಕಿಕೊಂಡ ಅಪರಾಧಿಗಳಿಗೆ ಜಾಮೀನು ಅಂದ್ರೆ ಬೇಲ್ ಸಿಗುತ್ತಾ ಅನ್ನೋದು ಇನ್ನೊಂದು ಪ್ರಶ್ನೆ. ಸ್ನೇಹಿತರೆ, ಇಲ್ಲವೇ ಇಲ್ಲ. ಪೋಕ್ಸೋ ಕಾಯ್ದೆ ಅಡಿ ಅಪರಾಧಗಳು ಸಾಮಾನ್ಯವಾಗಿ ಜಾಮೀನು ರಹಿತವಾಗಿರುತ್ತವೆ. ಅಂದ್ರೆ ಬೇಲ್ ಕೊಡಲು ಸಾಧ್ಯವಿಲ್ಲ. ಇಂತಹ ಅಪರಾಧ ಮಾಡಿದವರಿಗೆ ಯಾವುದೇ ಕಾರಣಕ್ಕೂ ಕೋರ್ಟ್ ಬೇಲ್ ಅಂದ್ರೆ ಜಾಮೀನನ್ನ ಕೊಡುವುದಿಲ್ಲ. ಪೋಕ್ಸೋ ಅಪರಾಧವನ್ನ ಕಾಗ್ನಿಸಿಬಲ್ ಎಂದು ವರ್ಗೀಕರಣ ಮಾಡಲಾಗಿದೆ. ಅಂದ್ರೆ ಘೋರ ಅಪರಾಧ ಎಂದು ಪರಿಗಣಿಸಲಾಗಿದೆ. ಹೀಗಾಗಿ ಪೊಲೀಸರು ವಾರಂಟ್ ಇಲ್ಲದೆ ಅಂತಹ ವ್ಯಕ್ತಿಗಳನ್ನು ಎನಿ ಟೈಮ್ ಬಂಧಿಸಬಹುದು. ಇನ್ನೊಂದು ಪ್ರಮುಖ ಪ್ರಶ್ನೆ, ಪೋಕ್ಸೋ ಪ್ರಕರಣವನ್ನ ಎಷ್ಟು ವರ್ಷಗಳ ನಂತರವೂ ದಾಖಲಿಸಬಹುದಾ ಅಂತ. ಹೌದು, ಪೋಕ್ಸೋ ಕಾಯ್ದೆ ಅಡಿ ಈ ಪ್ರಕರಣವನ್ನು ನೀವು 10 ವರ್ಷಗಳ ನಂತರವೂ ಕೂಡ ದಾಖಲಿಸಬಹುದಾಗಿದೆ. ಇಂತಹ ಪೋಕ್ಸೋ ಕೇಸುಗಳನ್ನು ನಡೆಸಲು ಹಲವಾರು ಪೋಕ್ಸೋ ನ್ಯಾಯಾಲಯಗಳನ್ನೇ ಭಾರತದಲ್ಲಿ ಸೃಷ್ಟಿ ಮಾಡಲಾಗಿದೆ. ಪೋಕ್ಸೋ ಕಾಯ್ದೆ ಅಡಿ ದೂರು ಹೇಗೆ ದಾಖಲಿಸಬೇಕು? ಪೋಕ್ಸೋ ಕಾಯ್ದೆ ಅಡಿಯಲ್ಲಿ ಯಾವುದೇ ಅಪರಾಧವನ್ನ ತನಿಖೆ ಮಾಡುವಾಗ ಮಗುವಿನ ಹೇಳಿಕೆಯನ್ನ ಅವನ ಅಥವಾ ಅವಳ ವಾಸಸ್ಥಳದಲ್ಲಿ ಮತ್ತು ಸಾಮಾನ್ಯವಾಗಿ ಮಹಿಳಾ ಪೊಲೀಸ್ ಅಧಿಕಾರಿಯಿಂದಲೇ ದಾಖಲಿಸಬೇಕು. ಮಗುವಿನ ಹೇಳಿಕೆ ದಾಖಲಿಸುವಾಗ ಅಧಿಕಾರಿ ಸಮವಸ್ತ್ರ ಧರಿಸಬಾರದು. ಪರೀಕ್ಷೆಯ ಸಮಯದಲ್ಲಿ ಮಗು ಆರೋಪಿಗಳ ಸಂಪರ್ಕಕ್ಕೆ ಬರದಂತೆ ಅಧಿಕಾರಿಗಳು ಖಚಿತಪಡಿಸಿಕೊಳ್ಳಬೇಕಾಗುತ್ತದೆ. ಮಗುವಿನ ಗುರುತು ಗೌಪ್ಯವಾಗಿರಬೇಕು. ರಾತ್ರಿ ವೇಳೆ ಮಗುವನ್ನ ಪೊಲೀಸ್ ಠಾಣೆಯಲ್ಲಿ ಬಂಧಿಸುವಂತಿಲ್ಲ. ಮಗುವಿನ ಗುರುತು ಬಹಿರಂಗವಾಗದಂತೆ ಅಧಿಕಾರಿಗಳು ಖಚಿತಪಡಿಸಿಕೊಳ್ಳಬೇಕಾಗುತ್ತದೆ. ಮಗುವಿನ ಹೇಳಿಕೆಯನ್ನ ಮಗುವಿನ ನಂಬಿಕೆ ಇರುವ ವ್ಯಕ್ತಿಯ ಉಪಸ್ಥಿತಿಯಲ್ಲಿ ದಾಖಲಿಸಬೇಕು. ಉದಾಹರಣೆಗೆ ಅವರ ಪೋಷಕರು ಆಗಬಹುದು. ಮಗುವಿನ ಹೇಳಿಕೆಯನ್ನ ಆಡಿಯೋ
ಆಡಿಯೋ ವಿಡಿಯೋ ಎಲೆಕ್ಟ್ರಾನಿಕ್ ವಿಧಾನಗಳ ಮೂಲಕ ದಾಖಲಿಸಬೇಕಾಗುತ್ತದೆ. ಇದಕ್ಕೆ ಅಗತ್ಯವಿರುವಲ್ಲೆಲ್ಲ ಅನುವಾದಕರು ಅಥವಾ ವ್ಯಾಖ್ಯಾನಕಾರ ಸಹಾಯವನ್ನ ಪಡೆದುಕೊಳ್ಳಬಹುದು. ಅಂದ್ರೆ ಟ್ರಾನ್ಸ್ಲೇಟರ್ ಮೂಲಕ ಕೂಡ ನೀವು ಕಂಪ್ಲೇಂಟ್ ಮಾಡಬಹುದು. ವಿಚಾರಣೆ ಸಮಯದಲ್ಲಿ ಆಗಾಗ ಮಗುವಿಗೆ ವಿರಾಮವನ್ನ ಕೊಡಬೇಕಾಗುತ್ತದೆ. ವಿಚಾರಣಾ ನ್ಯಾಯಾಲಯದಲ್ಲಿ ಪದೇ ಪದೇ ಸಾಕ್ಷಿ ಹೇಳಲು ಮಗುವನ್ನ ಕರೆ ತರದಂತೆ ವಿಶೇಷ ನ್ಯಾಯಾಲಯ ಖಚಿತಪಡಿಸಿಕೊಳ್ಳಬೇಕಾಗುತ್ತದೆ. ವಿಚಾರಣೆಯ ಸಮಯದಲ್ಲಿ ಮಗುವಿನ ಆಕ್ರಮಣಕಾರಿ ಪ್ರಶ್ನೆಯನ್ನ ಅನುಮತಿಸುವುದಾಗುವುದಿಲ್ಲ. ಪೋಕ್ಸೋ ಪ್ರಕರಣವನ್ನ ಯಾರು ಎಲ್ಲಿ ಸಲ್ಲಿಸಬಹುದು ಅನ್ನುವುದೊಂದು ಇನ್ನೊಂದು ಪ್ರಶ್ನೆ. ಪೋಷಕರು, ವೈದ್ಯರು, ಶಾಲಾ ಸಿಬ್ಬಂದಿ ಅಥವಾ ಸ್ವತಃ ಯಾರಾದರೂ ಸೇರಿದಂತೆ ದೂರು ಸಲ್ಲಿಸಬಹುದಾಗಿದೆ. ಅಷ್ಟಕ್ಕೂ ಪೋಕ್ಸೋ ಪ್ರಕರಣ ದಾಖಲಿಸುವ ವಿಧಾನ ಏನು ಅಂತ ನಿಮ್ಮ ಪ್ರಶ್ನೆ ಆಗಿರಬಹುದು. ಈ ಕಾಯ್ದೆಯಡಿ ಯಾವ ಅಪರಾಧ ಎಸಗಲಾಗಿದೆ ಅಥವಾ ಅಪರಾಧ ಎಸಗಲಾಗಿದ್ದಾರೆ ಎಂಬ ಆತಂಕದಲ್ಲಿರುವ ಯಾವುದೇ ವ್ಯಕ್ತಿ ತಕ್ಷಣ ಮತ್ತು ಸೂಕ್ಷ್ಮ ಕ್ರಮಕ್ಕಾಗಿ ಈ ಮಾಹಿತಿಯನ್ನ ವಿಶೇಷ ಬಾಲಾಪರಾಧಿ ಪೊಲೀಸ್ ಘಟಕ ಅಥವಾ ಸ್ಥಳೀಯ ಪೊಲೀಸರಿಗೆ ಒದಗಿಸಬೇಕಾಗುತ್ತದೆ. ಹೌದು ಸ್ನೇಹಿತರೆ, ಈ ಒಂದು ಕಾನೂನು ಭಾರತದಲ್ಲಿ ಬೇಕಾಗಿತ್ತು. ಇವತ್ತು ನಾವು ಎಷ್ಟೋ ಜನ ಚಿಕ್ಕ ಚಿಕ್ಕ ಮಕ್ಕಳ ಮೇಲೆ ಇಂತಹ ದೌರ್ಜನ್ಯಗಳನ್ನ ತಮ್ಮ ಮನೆಯಲ್ಲಿಯೇ ಅಕ್ಕಪಕ್ಕದ ಮನೆಯವರಿಂದಲೇ ನಡೆಯುತ್ತಿರುವುದನ್ನು ಕಾಣುತ್ತಿದ್ದೇವೆ. ಅಂತವರಿಗೆ ಶಿಕ್ಷೆ ವಿಧಿಸಲು ಈಗ ಇಂಥದೊಂದು ಕಾನೂನು ಜಾರಿ ಮಾಡಿರುವುದು ನಿಜಕ್ಕೂ ಒಳ್ಳೆಯ ಸಂಗತಿ. ಸ್ನೇಹಿತರೆ, ಈ ವಿಡಿಯೋ, ಈ ಮಾಹಿತಿ ನಿಮಗೆ ಹೇಗೆ ಅನಿಸಿತು ಅನ್ನೋದನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಹಾಗೂ ಒಂದು ವೇಳೆ ಇಷ್ಟವಾದರೆ ಇದನ್ನ ನೀವು ದಯವಿಟ್ಟು ಶೇರ್ ಮಾಡಿ.